ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 24ನೇ ಭಾನುವಾರದಲ್ಲಿದ್ದೀವಿ. ಈ ದಿವ್ಯ ಬಲಿಪೂಜೆಯನ್ನು ಕೊರೋನಾ ವೈರಸ್ ನಿಮಿತ್ತ ದೇವಾಲಯದಲ್ಲಿ ಬಲಿಪೂಜೆಗಳಿಲ್ಲದ ಎಲ್ಲ ಜನರಿಗಾಗಿಯೂ ಹಾಗೂ ಕೋವಿಡ್ ಈ ಸೋಂಕಿಗೆ ಬಲಿಯಾದ ವಿಶೇಷವಾಗಿ ಪಾಸಿಟಿವ್ ಆಗಿರೋ ನೆಗೆಟಿವ್ ಆಗುವುದಕ್ಕಾಗಿಯೂ ಹಾಗೂ ಈ ಸೋಂಕಿನಿಂದ ಮುಕ್ತಿ ಹೊಂದುವುದಕ್ಕಾಗಿಯೂ ಅನಾರೋಗ್ಯದಲ್ಲಿರುವ ಜನರಿಗಾಗಿಯೂ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಮರ್ಪಿಸಿ ನಿಮ್ಮ ಆರೋಗ್ಯಕ್ಕಾಗಿಯೂ ಹಾಗೂ ನಿಮ್ಮ ಎಲ್ಲ ಕೋರಿಕೆಗಳು ಯಶಸ್ಸು ಆಗುವುದಕ್ಕಾಗಿಯೂ ನಾನು ಅರ್ಪಿಸಿಕೊಡುತ್ತೇನೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕ್ಷಮಿಸಿದಾಗ ನಮಗೆ ಕ್ಷೇಮ, ಕ್ಷಮಿಸಿದಾಗ ನಮಗೆ ಸೌಖ್ಯ, ಕ್ಷಮಿಸಿದಾಗ ನಮಗೆ ಬಿಡುಗಡೆ. ಕ್ಷಮೆ ನಮ್ಮ ಜೀವನದಲ್ಲಿ ಅತಿ ಪ್ರಮುಖವಾದ ಪಾತ್ರ ವಹಿಸುತ್ತೆ. ದ್ವೇಷ ಸೈತಾನನ ವೇಷ, ಅದು ನಮ್ಮನ್ನು ಕೊಲ್ಲುತ್ತೆ ಪ್ರತಿ ನಿಮಿಷ ನಿಮಿಷ. ದ್ವೇಷ ಇದ್ದವನ ಬಾಳು ಹಾಡು, ಜೀವನ ಪರ್ಯಂತ ಗೋಡು. ದ್ವೇಷ ಒಂದು ಮಾರಕ ಕಾಯಿಲೆ, ಕೋವಿಡ್ಗಿಂತ, ಕ್ಯಾನ್ಸರ್ಗಿಂತ, HIV ಏಡ್ಸ್ಗಿಂತ ಮಾರಕ ಕಾಯಿಲೆ. ದ್ವೇಷ ಇಟ್ಕೊಂಡವನಿಗೆ ಸೌಖ್ಯವಿರೋಲ್ಲ. ದ್ವೇಷ ಇಟ್ಕೊಂಡ್ರೆ ಪಾಪಗಳು ಪರಿಹಾರವಾಗೋಲ್ಲ, ಕ್ಷಮಿಸಲ್ಪಡೋಲ್ಲ, ಪಶ್ಚಾತ್ತಾಪದ ಕೃಪೆ ಸಿಗೋಲ್ಲ. ಅಪಕಾರಕ್ಕೆ ಅಪಕಾರವಲ್ಲ ಉಪಕಾರ, ಪ್ರತೀಕಾರಕ್ಕೆ ಪ್ರತೀಕಾರವಲ್ಲ ಪ್ರತ್ಯುಪಕಾರ. ಇದೇ ಯೇಸುವಿನ ಬೋಧನೆಯ ಸಾರ. ಈ ದಿನ ನಮ್ಮ ಹೃದಯದ ಭಾರವನ್ನು ನಾವು ಸಮರ್ಪಿಸುವಾಗ, ಯಾರೆಲ್ಲ ನಮಗೆ ನೋಯಿಸಿದ್ದಾರೆ, ಯಾರಿಗೆಲ್ಲ ನಾವು ನೋಯಿಸಿದ್ದೇವೆ, ಅವರನ್ನು ಸಮರ್ಪಿಸೋಣ. ಈ ಬಲಿಪೂಜೆ ಕ್ಷಮೆಯ ಬಲಿಪೂಜೆಯಾಗಲಿ. ನಾವು ದೇವರ ವಾಕ್ಯ ಆಲಿಸುವಾಗ ಹಾಗೂ ಆಧ್ಯಾತ್ಮಿಕವಾಗಿ ರೊಟ್ಟಿ ರಸವನ್ನು ನಾವು ಸ್ವೀಕರಿಸುವಾಗ ನಾವು ಅಭಿಷೇಕ ಹೊಂದುವಂತೆ ಹಾಗೂ ಯೇಸುವಿನ ಕ್ಷಮಾಭರಿತ ಪ್ರೀತಿಯನ್ನು ಅನುಭವಿಸಿ ಅದನ್ನು ಅನುಸರಿಸುವ ಭಾಗ್ಯ ನಮಗೆ ಲಭ್ಯವಾಗಲಿ. ಇದು ಅನೇಕ ಬಾರಿ ದ್ವೇಷದಲ್ಲಿ ಬಾಳಿದ್ದೇವೆ, ಹಗೆತನ ಮತ್ಸರದಲ್ಲಿ, ಹೊಟ್ಟೆ ಕಿಚ್ಚಿನಲ್ಲಿ ಬಾಳಿದ್ದೇವೆ. ಈ ನಿಮಿಷ ನಾವು ಪಶ್ಚಾತ್ತಾಪ ಪಡೋಣ. ಈ ದಿವ್ಯ ಬಲಿಪೂಜೆಯನ್ನು ಪರಿಶುದ್ಧರಾಗಿ ಅರ್ಪಿಸಲು ನಮ್ಮೆಲ್ಲ ಪಾಪಗಳನ್ನು ಒಪ್ಪಿಕೊಳ್ಳುತ್ತಾ ದೇವರ ಮುಂದೆ ನಾವು ನಮ್ಮನ್ನೇ ಸಮರ್ಪಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ.
ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ ಮಹಿಮೆ ಮಹಿಮೆ. ಭೂಮಿಯಲ್ಲಿ ಸುಮನಸ್ಕರಿಗೆ ಶಾಂತಿ 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 ಶಾಂತಿ. ಪ್ರಭುದೇವರೇ ಸ್ವರ್ಗದ ರಾಜರೇ ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಆಮೆನ್ ಆಮೆನ್ ಆಮೆನ್. ಪ್ರಾರ್ಥಿಸೋಣ. ಸಮಸ್ತವನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವರೇ, ನಮ್ಮನ್ನು ಈಕ್ಷಿಸಿರಿ. ನಿಮ್ಮ ದಯಾ ಕಾರ್ಯದ ಅನುಭವವನ್ನು ಗ್ರಹಿಸಿ ನಿಮಗೆ ಹೃದಯಪೂರ್ವಕ ಸೇವೆ ಸಲ್ಲಿಸುವಂತೆ ನಮಗೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸಿರಾಕನ ಗ್ರಂಥದಿಂದ ವಾಚನ. ಸಿಟ್ಟು
ಸಿಡುಕುಗಳು ಹೇಯವಾದವುಗಳು, ಅವೆರಡೂ ಇರುವುವು ಪಾಪಾತ್ಮನೊಳು. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ ಹೊಂದುವನು. ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳುವರು. ಕ್ಷಮೆ ನೀಡು ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ. ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ? ತನ್ನಂಥ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ? ಕೇವಲ ನರಮಾನವನಾದವನು ಇಂಥ ಸಿಡುಕಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ಸಾವು ಮರಣಗಳನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ದೇವರ ಆಜ್ಞೆಗಳನ್ನು ಸ್ಮರಿಸಿಕೊಂಡು ನೆರೆಯವನ ಮೇಲೆ ಮುನಿಸಬೇಡ. ಮಹೋನ್ನತನ ಒಡಂಬಡಿಕೆಯನ್ನು ನೆನೆಸಿಕೊಂಡು ತಪ್ಪು ನೆಪ್ಪುಗಳನ್ನು ವೀಕ್ಷಿಸಬೇಡ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. 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 ಭಜಿಸು ನನ್ನ ಮನವೇ, ಭಜಿಸು ಪ್ರಭುವನು. ನನ್ನ ಅಂತರಂಗವೇ ಭಜಿಸು ಆತನನು. ನೆನೆಯಾತನ ಪರಮ ಪಾವನ ನಾಮವನ್ನು. ಮರೆಯದಿರು ಆತನ ಉಪಕಾರಗಳೊಂದನ್ನು. ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಮನ್ನಿಸುವಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು. ಉಳಿಸುವನು ಪಾತಾಳದ ಕೋಪದಿಂದ ನನ್ನನ್ನು. ಮುಡಿಸುವವ ನನಗೆ ದಯದಾಕ್ಷಿಣ್ಯದ ಮುಕುಟವನು. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ಆತನು ಸದಾ ತಪ್ಪು ಹುಡುಕುವವನಲ್ಲ. ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ. ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ.
ಪಡುವಣದಿಂದ ಮೂಡಣವೆಷ್ಟು ದೂರ ದೂಡಿದ ನಾಥ ನಮ್ಮ ಪಾಪಗಳನ್ನು ಅಷ್ಟು ದೂರ. ದಯಾಳು ಕೃಪಾಪೂರ್ಣನು ನಿತ್ಯ ಕೋಪ ಇಟ್ಟುಕೊಳ್ಳುವವನಲ್ಲ. ಪ್ರಭು ದಯಾಳು ಕೃಪಾಪೂರ್ಣನು ನಿತ್ಯ ಕೋಪ ಇಟ್ಟುಕೊಳ್ಳುವವನಲ್ಲ. ಪೌಲನು ರೋಮನರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ನಮ್ಮಲ್ಲಿ ಯಾರು ತನಗಾಗಿಯೇ ಬದುಕುವುದಿಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರೂ ಪ್ರಭುವಿಗಾಗಿಯೇ, ಸತ್ತರೂ ಅವರಿಗಾಗಿಯೇ. ನಾವು ಬದುಕಿದರೂ ಸತ್ತರೂ ಪ್ರಭುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂಬ ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತರಾದದ್ದು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ಹಲ್ಲೆಲೂಯಾ ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ನನ್ನ ಕುರಿಗಳಾದರೂ ನನ್ನ ಸ್ವರವನ್ನು ಗುರುತಿಸುತ್ತವೆ. ನಾನು ಅವನ್ನು ಬಲ್ಲೆನು, ಅವು ನನ್ನನ್ನು ಹಿಂಬಾಲಿಸುತ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ಹಲ್ಲೆಲೂಯಾ ಸ್ತುತಿ ಸ್ತೋತ್ರ ಹಲ್ಲೆಲೂಯಾ. ಯೇಸುವನ್ನು ಸ್ತುತಿಸುವ ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ, 70 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಯೇಸು ತಮ್ಮ ಮಾತನ್ನು ಮುಂದುವರಿಸುತ್ತಾ, ಸ್ವರ್ಗ ಸಾಮ್ರಾಜ್ಯಕ್ಕೆ ಈ ಹೋಲಿಕೆ ಅನ್ವಯಿಸುತ್ತದೆ. ಒಬ್ಬ ರಾಜನಿದ್ದ. ಅವನು ತನ್ನ ಸೇವಕರಿಂದ ಲೆಕ್ಕ ಕೇಳಲು ನಿರ್ಧರಿಸಿದ. ಲೆಕ್ಕ ತೆಗೆದುಕೊಳ್ಳಲು ಆರಂಭಿಸಿದಾಗ 10,000 ಚಿನ್ನದ ನಾಣ್ಯಗಳನ್ನು ಸಾಲವಾಗಿ ತೆರಬೇಕಾಗಿದ್ದ ಒಬ್ಬನನ್ನು ಅವನ ಸಮ್ಮುಖಕ್ಕೆ ಕರೆತರಲಾಯಿತು. ಆದರೆ ಸಾಲ ತೀರಿಸಲು ಅವನ ಕೈಯಲ್ಲಿ ಹಣವಿರಲಿಲ್ಲ. ಆದುದರಿಂದ ಅವನಿಗಿದ್ದುದೆಲ್ಲವನ್ನು ಮಾತ್ರವಲ್ಲ, ಅವನನ್ನು ಅವನ ಮಡದಿ ಮಕ್ಕಳನ್ನು ಗುಲಾಮಗಿರಿಗೆ ಮಾರಿ ಸಾಲ ತೀರಿಸುವಂತೆ ರಾಜ ಆಜ್ಞಾಪಿಸಿದ. ಆಗ ಆ ಸೇವಕ ರಾಜನ ಕಾಲಿಗೆ ಬಿದ್ದು ಬೇಡಿಕೊಂಡ, ಸ್ವಲ್ಪ ಸೈರಿಸಿಕೊಳ್ಳಿ ಸ್ವಾಮಿ, ನಿಮ್ಮ ಸಾಲವನ್ನೆಲ್ಲ ತೀರಿಸಿ ಬಿಡುತ್ತೇನೆ ಎಂದು ಅಂಗಲಾಚಿದ. ರಾಜನಿಗೆ ಕನಿಕರ ಉಂಟಾಯಿತು. ಆ ಸೇವಕನನ್ನು ಬಿಡುಗಡೆ ಮಾಡಿ ಅವನ ಸಾಲವನ್ನು ಮನ್ನಿಸಿ ಬಿಟ್ಟ. ಆದರೆ ಅದೇ ಸೇವಕ ಹೊರಗೆ ಬಂದದ್ದೇ ತನಗೆ ಕೇವಲ 100 ಬೆಳ್ಳಿ ಕಾಸು ಸಾಲ ತೆರಬೇಕಾಗಿದ್ದ ಒಬ್ಬ ಜೊತೆ ಸೇವಕನನ್ನು ಎದುರುಗೊಂಡ. ಅವನನ್ನು ಹಿಡಿದು, ನನಗೆ ಕೊಡಬೇಕಾದ ಸಾಲವನ್ನು ಈಗಲೇ ಕೊಟ್ಟು ತೀರಿಸು ಎಂದು ಕುತ್ತಿಗೆ ಹಿಸುಕಿದ. ಆಗ ಆ ಜೊತೆಗಾರ, ಸ್ವಲ್ಪ ಸೈರಿಸಿಕೋ, ಕೊಟ್ಟು ಬಿಡುತ್ತೇನೆ ಎಂದು ಕಾಲಿಗೆ ಬಿದ್ದು ಕೇಳಿಕೊಂಡ. ಆದರೂ ಅವನು ಒಪ್ಪಲಿಲ್ಲ. ಅಷ್ಟು ಮಾತ್ರವಲ್ಲ, ಸಾಲ ತೀರಿಸುವ ತನಕ ಆ ಜೊತೆಗಾರನನ್ನು ಸೆರೆಗೆ ಹಾಕಿಸಿದ. ಇದೆಲ್ಲವನ್ನು ಕಂಡ ಇತರ ಸೇವಕರು ಬಹಳವಾಗಿ ನೊಂದುಕೊಂಡರು. ರಾಜನ ಬಳಿಗೆ ಹೋಗಿ ನಡೆದುದೆಲ್ಲವನ್ನು ವರದಿ ಮಾಡಿದರು. ರಾಜನು ಅವನನ್ನು ಕರೆಯಿಸಿ, ಎಲ್ಲೋ ನೀಚ,
ನೀನು ಬೇಡಿಕೊಂಡಿದ್ದರಿಂದ ಪೂರ್ತಿ ಸಾಲವನ್ನು ನಾನು ಮನ್ನಾ ಮಾಡಿದೆ. ನಾನು ನಿನಗೆ ದಯೆ ತೋರಿಸಿದಂತೆ ನೀನು ನಿನ್ನ ಜೊತೆಗಾರನಿಗೆ ದಯೆ ತೋರಿಸಬೇಕಿತ್ತು ಅಲ್ಲವೇ ಎಂದು ಸಿಟ್ಟುಗೊಂಡ. ಬಳಿಕ ತನಗೆ ಬರಬೇಕಾಗಿದ್ದ ಸಾಲವನ್ನು ತೀರಿಸುವವರೆಗೂ ಅವನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ. ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸಹೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು. ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು ಎಂದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಇಡೀ ಸಂದೇಶದ ಸಾರಾಂಶ ಶುಭ ಸಂದೇಶದ ಕೊನೆಯ ವಾಕ್ಯದಲ್ಲಿ ಅಡಗಿದೆ. ಅದೇನೆಂದರೆ ಈ ಮತ್ತಾಯ 18:35, ನಿಮ್ಮಲ್ಲಿ ಪ್ರತಿಯೊಬ್ಬನೂ ತನ್ನ ಸೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು. ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು. ಕ್ಷಮೆಗೆ ಎಲ್ಲೇ ಇಲ್ಲ. ಈ ಕ್ಷಮೆ ದೇವರ ವಿಶೇಷವಾದ ಆಶೀರ್ವಾದ. ಒಂದು ವೇಳೆ ಸಾಧಾರಣ ಈ ಮನುಷ್ಯನು ಇದನ್ನು ಮಾಡಲು ಕಷ್ಟ, ದೇವರ ಸಹಾಯವಿಲ್ಲದೆ, ಪವಿತ್ರಾತ್ಮರ ಅನುಗ್ರಹವಿಲ್ಲದೆ. ಹೇಗೆಂದರೆ ನಮ್ಮ ಮನಸ್ಸಿನಲ್ಲಿ ರೋಷ, ದ್ವೇಷ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಮತ್ಸರ, ಸ್ವಾರ್ಥ ಭೇದ, ಪಕ್ಷಪಾತ ಇದೆಲ್ಲ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡು ಹೋಗುತ್ತೆ. ಈ ಲೋಕದಲ್ಲಿ ನಾವು ಆ ರೀತಿಯಾಗಿ ಜೀವಿಸ್ತಾ ಇರುವಾಗ ನಮಗೆ ಸೌಖ್ಯ ಸಿಗುವುದಿಲ್ಲ. ನೋಡಿ, ದ್ವೇಷ ನಮಗೆ ರೋಗ ತರುತ್ತೆ. ದ್ವೇಷ ನಮ್ಮ ಮನಸ್ಸಿನ ಸಮಾಧಾನವನ್ನು ನಾಶ ಮಾಡುತ್ತೆ. ದ್ವೇಷ ನಮ್ಮೊಳಗಡೆ ಟೆನ್ಷನ್ ತರುತ್ತೆ. ಏಕೆಂದರೆ ನಮ್ಮ ದೇಹದಲ್ಲಿರುವ ಅಂಗಾಂಗಗಳು ಕೂಡ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಇವತ್ತು ಕ್ಷಮಿಸಬೇಕು. ಕ್ಷಮಿಸುವ ಒಂದು ಹಾದಿಯನ್ನು ನಮಗೆ ಹೇಳಿಕೊಟ್ಟಿದ್ದು ಪ್ರಭು ಯೇಸು. ದೇವರು ಪ್ರೀತಿ ಸ್ವರೂಪಿ, ದೇವರು ಕ್ಷಮಾರೂಪಿ. ಅದಕ್ಕಾಗಿ ಇಂದಿನ ಈ ವಾಚನಗಳು ಕೂಡ ನಾವು ಧ್ಯಾನಿಸುವ ಈ ಸಂದರ್ಭದಲ್ಲಿ ಮೊದಲನೇ ವಾಚನ ಸಿರಾಕನ ಗ್ರಂಥ 27ನೇ ಅಧ್ಯಾಯ ವಾಕ್ಯ 30ರಿಂದ 28ನೇ ಅಧ್ಯಾಯ ವಾಕ್ಯ 7ರ ತನಕ. ಇಡೀ ಶುಭ ಸಂದೇಶದ ಸಾರಾಂಶವನ್ನು ಕೂಡ ನಾವು ಸಿರಾಕನ ಆ ಬೋಧನೆಯಲ್ಲಿ ನಾವು ಕಾಣಬಹುದು. ಏನ್ ಹೇಳ್ತಾನೆ ಸಿರಾಕ, ನಾವು ನೋಡೋಣ. ಸಿಟ್ಟು ಸಿಡುಕುಗಳು ಹೇಯವಾದವುಗಳು. ನೋಡಿ, ಸಿಟ್ಟು ಸಿಡುಕುಗಳು ಹೇಯವಾದವುಗಳು. ಆದರೆ ನಮಗೆ ಹೇಯವಾದವುಗಳು ಪ್ರಿಯವಾದವುಗಳು. ನಾವು ಸಿಟ್ಟು ಸಿಡುಕಿನಲ್ಲಿ ಬಾಳ್ತೇವೆ. ಯಾರೊಟ್ಟಿಗೆ ಸಿಟ್ಟು ಸಿಡುಕುಗಳು ವಾಸ ಮಾಡ್ತವೆ? ಅವೆರಡು ಇರುವು ಪಾಪಾತ್ಮಗಳು. ನೋಡಿ, ಇವತ್ತು ಯಾರು ಪಾಪಾತ್ಮ? ಯಾರಲ್ಲಿ ಸಿಟ್ಟು ಮತ್ತು ಸಿಡುಕು ಇದೆ, ಯಾರಲ್ಲಿ ದ್ವೇಷ ಇದೆ, ಅವನು ಪಾಪಾತ್ಮ. ಒಂದು ವೇಳೆ ನನ್ನ ಒಳಗಡೆ ಅದು ಇದ್ರೆ ನಾನು ಪಾಪಾತ್ಮ. ಹೌದು, ನಾವು ಅದರಿಂದ ಬಿಡುಗಡೆ ಹೊಂದಬೇಕು. ಅದಕ್ಕೆ ಇವತ್ತಿನ ಸಂದೇಶ ಬಿಡುಗಡೆಯ ಸಂದೇಶ. ಆತ್ಮೀಯ ಸಹೋದರ ಸಹೋದರಿಯರೇ, ಸಿಟ್ಟು ಸಿಡುಕುಗಳು ಹೇಯವಾದವುಗಳು, ಅವೆರಡು ಇರುವು ಪಾಪಾತ್ಮಗಳು. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ ಹೊಂದುವನು. ರಿವೆಂಜ್ಫುಲ್ ಕ್ಯಾರೆಕ್ಟರ್ ಅಂತಾರೆ, ಆಟಿಟ್ಯೂಡ್ ಅಂತಾರೆ. ಅಂದರೆ ನನಗೂ ಒಂದು ದಿನ ಬರುತ್ತೆ, ನಾನು ನೋಡ್ಕೊಳ್ತೀನಿ ಅಂದ್ರೆ ಸಮಯಕ್ಕೆ ಕಾಯುವವರು, ಇದು ಭಾರಿ ಡೇಂಜರ್. ಅವರ ಜೀವನವೇ ದುರಂತವಾಗುತ್ತೆ. ಪ್ರತೀಕಾರ ಮಾಡುವವನು ಸರ್ವೇಶ್ವರನಿಂದ ಪ್ರತೀಕಾರ. ಯಾರ ಮೇಲೂ ನಾವು ರಿವೆಂಜ್ ತಗೊಳ್ಬೇಕಾದ್ರೆ ಪ್ರತೀಕಾರಕ್ಕೆ ಯೋಚನೆ ಮಾಡಿದ್ರೆ ದೇವರಿಂದ ನಾವು ಪ್ರತೀಕಾರ ಹೊಂದುತ್ತೀವಿ ಅಂತೆ. ಅವನ ಪಾಪಗಳನ್ನು ಸರ್ವೇಶ್ವರ ಸದಾ ಮನಸ್ಸಿನಲ್ಲಿಟ್ಟುಕೊಳ್ಳುವರು. ಅಂತವನ ಪಾಪ ನಿವೇದನೆ, ಅಂತವನ ಆರಾಧನೆ, ಅಂತವನ ಏನ್ ಹೇಳ್ತಾರಲ್ಲ ಈ ಬಲಿ ಪೂಜೆ, ಅರ್ಪಣೆ ಎಲ್ಲ ವೇಸ್ಟ್. ಈಗ ಅರ್ಥ ಮಾಡಿ, ಈ ಉಪದೇಶ ಕೇಳ್ತದೆ, ವ್ಯರ್ಥವೇ ವ್ಯರ್ಥ. ಇಲ್ಲ, ಇದಕ್ಕೆ ಅರ್ಥ ದೇವರೊಂದಿಗೆ ಬಾಳದಿದ್ದರೆ ಇಲ್ಲ ಅರ್ಥ, ಎಲ್ಲವೂ ವ್ಯರ್ಥ. ಅದು ಮನುಷ್ಯನ ಸ್ವಾರ್ಥ. ಅದಕ್ಕಾಗಿ ಇವತ್ತು ಸಿರಾಕ ಹೇಳ್ತಾ ಇದ್ದಾನೆ, ಅವನ ಪಾಪಗಳನ್ನು, ಪ್ರತೀಕಾರ ಮಾಡುವವನ ಪಾಪಗಳನ್ನು ದೇವರು ಮನಸ್ಸಿನಲ್ಲಿ ಇಟ್ಕೊಳ್ಳುವರು. ಅದಕ್ಕಾಗಿ ನಾವು ಹೇಗೆ ನಮ್ಮನ್ನು ಪಾಪ ನಿವೇದನೆಯಲ್ಲಿ ಪಶ್ಚಾತ್ತಾಪ ಪಟ್ಟಾಗ ಯೇಸು ಕ್ಷಮಿಸುತ್ತಾರೋ, ನಾವು ನಮಗೆ ನೋವು ಕೊಟ್ಟವರಿಗಾಗಿ ಕ್ಷಮಿಸಬೇಕು. ಕೊಟ್ಟವರನ್ನು ನಾವು ಕ್ಷಮಿಸಬೇಕು, ಪ್ರಾರ್ಥಿಸಬೇಕು. ಕ್ಷಮೆ ನೀಡು ನಿನ್ನ ನೆರೆಯವನು ಮಾಡಿದ ತಪ್ಪಿಗೆ. ನೀನು ಪ್ರಾರ್ಥಿಸುವಾಗ ಕ್ಷಮೆ ದೊರಕುವುದು ನಿನ್ನ ಪಾಪಗಳಿಗೆ. ನೋಡಿ, ನೀನು ಕ್ಷಮೆ ಕೊಟ್ಟಾಗ ನಿನ್ನ ಪ್ರಾರ್ಥನೆಗಳು ಆಲಿಸಲ್ಪಡುತ್ತವೆ ಹಾಗೂ ನಿನಗೆ ಕ್ಷಮೆ ಸಿಗುತ್ತದೆ. ನೆರೆಯವನ ಮೇಲೆ ಮುನಿಸಿಟ್ಟುಕೊಂಡರೆ ದೇವರಿಂದ ಕ್ಷಮೆ ಹೊಂದಲು ಆದೀತೆ. ನೆರೆಯವನ ಮೇಲೆ ಮುನಿಸು,
ಕೋಪ ಇಟ್ಕೊಂಡ್ರೆ ದೇವರಿಂದ ಕ್ಷಮೆ ಹೊಂದಲ್ವಾದಿತ್ತೆ? ತನ್ನಂತ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ? ಕೇವಲ ನರಮಾನವನಾದವನು ಇಂಥ ಸಿಡುಕಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ನೋಡಿ, ಕೇವಲ ನರಮಾನವನಾದವನು ಇಂಥ ಸಿಡುಕಿಟ್ಟುಕೊಂಡರೆ. ನರಮಾನವ ಇವತ್ತು ಗೊತ್ತಿದೆ ನಮಗೊಂದು ಕೋವಿಡ್ ಬ್ಯಾಕ್ಟೀರಿಯಾ ಅಥವಾ ವೈರಸ್ ನಮ್ಮ ಮೂಗಿನೊಳಗೆ ಬಾಯಿಯೊಳಗೆ ಹೋಗಿ ಶ್ವಾಸಕೋಶಕ್ಕೆ ಸೇರಿದ್ರೆ ನಾವು ಬದುಕುಳಿಯೋಲ್ಲ. ಸಿವಿಯರ್ ಆದ್ರೆ ನಮಗೆ ಬ್ರೀದಿಂಗ್ ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಈ ನರಮಾನವ ಯಾರು ಒಂದು ಆಕ್ಸಿಡೆಂಟ್, ಒಂದು ಹಾರ್ಟ್ ಅಟ್ಯಾಕ್, ಅವಧಾನದ ಒಂದು ಬಂದ ನೆರೆ ಅಥವಾ ಈ ನಮ್ಮ ಭೂಕಂಪಗಳಿಂದ ಒಬ್ಬ ಮನುಷ್ಯ ನಾಶ ಆಗಬಹುದು. ತನ್ನಂತಹ ಮನುಷ್ಯನ ಮೇಲೆ ಅವನಿಗೆ ಕರುಣೆ ಇಲ್ಲದಿರೆ ಬೇಡಿಕೊಂಡರೆ ಪಾಪ ಮನ್ನಣೆ ಪಡೆಯುವನೇ? ಕೇವಲ ನರಮಾನವನಾದವನು ಇಂಥ ಸಿಡುಕಿಟ್ಟುಕೊಂಡರೆ ಇವನ ಪಾಪಗಳಿಗೆ ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನೋಡಿ, ನಾವು ಸಿಟ್ಟಿಟ್ಕೊಂಡ್ರೆ ನಮ್ಮ ಪಾಪಗಳಿಗೆ ಇನ್ನು ದೋಷ ಪರಿಹಾರ ಮಾಡುವವರು ಯಾರಿದ್ದಾರೆ? ನಿನ್ನ ಅಂತ್ಯಕಾಲವನ್ನು ಸ್ಮರಿಸಿಕೊಂಡು ಹಗೆತನವನ್ನು ತೊರೆದು ಬಿಡು. ಅಂತ್ಯಕಾಲ ಯಾವಾಗ ಬರುತ್ತೆ, ಹೇಗೆ ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಪ್ರತಿನಿತ್ಯ ಪ್ರತಿ ಕ್ಷಣವೇ ನಮ್ಮ ಅಂತ್ಯಕಾಲ. ಅದನ್ನು ನೆನೆಸಿ ಪಾಪವನ್ನು ತೊರೆದು ಬಿಡು, ಹಗೆತನವನ್ನು ತೊರೆದು ಬಿಡು. ಸಾವು ಮರಣಗಳನ್ನು ನೆನೆದು ದೇವರ ಆಜ್ಞೆಗಳನ್ನು ಪಾಲನೆ ಮಾಡು. ದೇವರ ಆಜ್ಞೆಗಳನ್ನು ಸ್ಮರಿಸಿಕೊಂಡು ನೆರೆಯವನ ಮೇಲೆ ಮುನಿಸಬೇಡ. ಮಹೋನ್ನತನ ಒಡಂಬಡಿಕೆಯನ್ನು ನೆನೆಸಿಕೊಂಡು ತಪ್ಪು ನೆಪ್ಪುಗಳನ್ನು ಈಕ್ಷಿಸಬೇಡ. ದೇವರು ಒಡಂಬಡಿಕೆ ಮಾಡಿದ್ದಾರೆ, ನಮ್ಮನ್ನು ದೇವರು ಪ್ರೀತಿಸ್ತಾರೆ, ನಾವು ಪ್ರೀತಿಸಬೇಕು, ಪರಸ್ಪರ ಪ್ರೀತಿಸಬೇಕು. ಅದಕ್ಕಾಗಿ ಇವತ್ತಿನ ಶ್ಲೋಕದಲ್ಲಿ ನಾವು ಆಡಿದ್ವಿ, ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು, ನನ್ನ ಅಂತರಂಗವೇ ಭಜಿಸು ಆತನನು, ನೆನೆ ಆತನ ಪರಮ ಪಾವನ ನಾಮವನು, ಭಜಿಸು ನನ್ನ ಮನವೇ ಭಜಿಸು ಪ್ರಭುವನು, ಮರೆಯದಿರುವ ಆತನ ಉಪಕಾರಗಳೊಂದನು. ಅದಕ್ಕೆ ಶ್ಲೋಕ ನಾವು ಮಾಡಿದ್ದು, ಪ್ರಭು ದಯಾಳು ಕೃಪಾಪೂರ್ಣನು, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನೋಡಿ ಏನ್ ಹೇಳುತ್ತೆ ಮುಂದಿನ ವಾಕ್ಯಗಳು, ಮನ್ನಿಸುವನಾತ ನನ್ನ ದೋಷಗಳನ್ನು, ವಾಸಿ ಮಾಡುವನು ನನ್ನ ರೋಗಗಳನ್ನು, ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು, ಮುಡಿಸುವ ನೆನಗೆ ದಯದಾಕ್ಷಿಣ್ಯದ ಮುಕುಟವನು. ಆತನು ಸದಾ ತಪ್ಪು ಹುಡುಕುವವನಲ್ಲ, ನಿತ್ಯಕ್ಕೂ ಕೋಪ ಇಟ್ಟುಕೊಳ್ಳುವವನಲ್ಲ. ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ. ಹೇಗೆ ಪ್ರಭು ದಯಾಪೂರ್ಣನು ಕೃಪಾವಂತನು, ನಾವು ಕೂಡ ಅವರಂತೆ ಆಗಬೇಕು. ಹಳೆ ಒಡಂಬಡಿಕೆಯಲ್ಲಿ ದೇವರ ಹೃದಯ ಕ್ಷಮೆಯ ಹೃದಯ, ಪ್ರೀತಿಯ ಹೃದಯ, ಮನ್ನಿಸುವ ಹೃದಯ. ಆ ಹೃದಯದ ಈ ಪ್ರಕಟಣೆ ಪ್ರಭು ಯೇಸು ಹೊಸ ಒಡಂಬಡಿಕೆಯಲ್ಲಿ. ಅದಕ್ಕಾಗಿ ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಈ ಒಂದು ಸಾಮರ್ಥ್ಯವನ್ನು ಯೇಸುವಿನಿಂದ ಆಲಿಸುತ್ತೇವೆ. ಇಂದಿನ 2ನೇ ವಾಚನದಲ್ಲಿ ನಮ್ಮ ಜೀವನದ ಉದ್ದೇಶ ಏನು, ಗುರಿ ಏನು, ವಾಟ್ ಇಸ್ ದ ಪರ್ಪಸ್ ಆಫ್ ಅವರ್ ಲೈಫ್, ಅದನ್ನು ಸಂತ ಪೌಲರು ಹೇಳ್ತಾರೆ. ಏನ್ ಹೇಳ್ತಾರೆ? ಸಹೋದರರೇ, ನಮ್ಮಲ್ಲಿ ಯಾರು ತನಗಾಗಿಯೇ ಬದುಕುವುದಿಲ್ಲ, ತನಗಾಗಿ ಬದುಕುವುದು ಬಾಳಲ್ಲ, ತನಗಾಗಿಯೇ ಸಾಯುವುದಿಲ್ಲ. ನಾವು ಬದುಕಿದರು ಪ್ರಭುವಿಗಾಗಿಯೇ, ಸತ್ತರು ಅವರಿಗಾಗಿಯೇ. ನಾವು ಬದುಕಿದರು ಸತ್ತರು ಪ್ರಭುವಿಗೆ ಸೇರಿದವರು. ಏಕೆಂದರೆ ಸತ್ತವರಿಗೂ ಬದುಕುವವರಿಗೂ ಪ್ರಭುವಾಗಬೇಕೆಂದು ಉದ್ದೇಶದಿಂದಲೇ ಕ್ರಿಸ್ತ ಯೇಸು ಸತ್ತು ಜೀವಂತವಾದದ್ದು. ಆದ್ದರಿಂದ ಇವತ್ತು ನಾವು ಕ್ರಿಸ್ತನಲ್ಲಿ ಜೀವಿಸುವವರು, ಕ್ರಿಸ್ತನಂತೆ ನಾವು ಬಾಳ್ಬೇಕು, ಕ್ರಿಸ್ತಂಬರರಾಗಬೇಕು. ಕ್ರಿಸ್ತ ನಮಗೆ ಮಾರ್ಗದರ್ಶಿ, ಕ್ರಿಸ್ತನೇ ನಮ್ಮ ಮಾರ್ಗವಾಗಿದ್ದಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ಪೇತ್ರ ಬಂದು ಕೇಳ್ತಾನೆ, ಎಷ್ಟು ಸಲ ಕ್ಷಮಿಸಬೇಕು? ಯೇಸು ಹೇಳ್ತಾರೆ, ಅವನು ಕೇಳ್ತಾನೆ, ಸ್ವಾಮಿ 7 ಸಲವೇ? ಅಂದ್ರೆ ಪೇತ್ರ ಅದೇ ಯೋಚನೆ ಮಾಡಿದ್ರು, 7 ಅಂದ್ರೆ ತುಂಬಾ ಅಂತೇಳಿ. ಅದಕ್ಕೆ ಯೇಸು ಹೇಳ್ತಾರೆ, 7 ಸಲವಲ್ಲ, 70 ಸಲ, ಅಂದರೆ ಕ್ಷಮೆಗೆ ಎಲ್ಲೇ ಇಲ್ಲ. ಅಲ್ಲಿ 2 ಯೇಸು ಸ್ವಾಮಿ ಈ ಹೋಲಿಕೆಗಳನ್ನು ಹೇಳ್ತಾರೆ. ಒಬ್ಬ ರಾಜ ಇದ್ದ, ಅವನಿಗೆ ಒಬ್ಬ ತುಂಬಾ ಸಾಲ ಕೊಡುವವನಿದ್ದ. ಆ ತುಂಬಾ ಸಾಲ ಕೊಡುವವನಿಗೆ ಅವನೊಂದು ಘೋಷಣೆ ಹೇಳಿದ, ಏನಂದ್ರೆ ಎಲ್ಲವನ್ನು ಬಂದು ನೀನು ಸೇರಿ ನನಗೆ ಸಂಧಿಸಬೇಕು, ಸಂದಾಯ ಮಾಡಬೇಕು, ಇಲ್ಲಾಂದ್ರೆ ನೀನು ಜೈಲಲ್ಲಿ ಹಾಕ್ತೀನಿ. ಅವನೇನ್ ಮಾಡ್ದ, ಬಂದ, ಕಾಲಿಗೆ ಬಿದ್ದ, ಅತ್ತ. ರಾಜನಿಗೆ ಕನಿಕರ ಉಂಟಾಯ್ತು, ರಾಜ ಅವನನ್ನು ಎಲ್ಲ ಮನ್ನಿಸಿ ಬಿಟ್ಬಿಟ್ಟ. ನೋಡಿ, ಯಾವಾಗ ಎಲ್ಲಾ ಮನ್ನಿಸಿ ಬಿಟ್ಟುಬಿಟ್ಟ ಅವನು ಕೆಟ್ಟ. ಯಾಕೆ? ಅವನ ಮನಸ್ಸು ಪರಿವರ್ತನೆಗೊಳ್ಳಿಲ್ಲ. ಅವನೇನ್ ಮಾಡಿದ? ಅವನು ವಂಚನೆ ಮಾಡಿದ, ತನ್ನನ್ನು ತಾನೇ ವಂಚಿಸಿದ. ಇವತ್ತು ದೇವರು ನಮ್ಮನ್ನು ಕ್ಷಮಿಸಿದ್ದಾರೆ, ನಾವು ನಮ್ಮನ್ನು ವಂಚಿಸಿಕೊಳ್ತಾ ಇದ್ದೀವ ಈ ವ್ಯಕ್ತಿಯಂತೆ. ಈ ಸಾಮರ್ಥ್ಯ ವ್ಯಕ್ತಿ, ಆ ವ್ಯಕ್ತಿ ನಾವು, ನಾನು ಮತ್ತು ನೀವು. ಆ ವ್ಯಕ್ತಿ ಹೊರಗಡೆ ಹೋದಾಗ ಇನ್ನೊಬ್ಬ
ವ್ಯಕ್ತಿ ಇವನಿಗೆ 100 ರೂಪಾಯಿ ಸಾಲ ಇರುವವನು ಸಿಗ್ತಾನೆ. ಅವನು ನನ್ನ ಸಾಲ ಕೊಟ್ಬಿಡ ಅಂತಾನೆ. ನೋಡಿ, ಇವನಿಗೆ ಸಾಲ ಸಾವಿರ ಕೋಟಿ ಮನ್ನಾ ಆಗಿದೆ. ಅಲ್ಲಿ 100 ರೂಪಾಯಿ ಮನ್ನಾ ಮಾಡ್ಲಿಕ್ಕೆ ಅವನ್ ಏನ್ ಮಾಡ್ತಾನೆ ನೋಡ್ರಿ, ಅವ್ನು ಈಗಲೇ ಕೊಡು ಅಂತಾನೆ. ಅವನಿಲ್ಲ ಸ್ವಲ್ಪ ಸಮಯ ಕೊಡೋಲ್ಲ ಅಂತಾನೆ. ಕಾಲಿಗೆ ಬಿದ್ದು ಕೇಳಿಕೊಳ್ತಾನೆ, ಅಂಗಲಾಚ್ತಾನೆ. ಆದ್ರೂ ಅವನು ಕೇಳೋಲ್ಲ. ಅವನನ್ನು ಕೊಂಡೋಗಿ ಸೆರೆಮನೆಯಲ್ಲಿ ಹಾಕ್ತಾನೆ. ಅಂದ್ರೆ ಅವನ ಜಾಗದಲ್ಲಿ ನಾವು ಏನ್ ಮಾಡ್ತೀವಿ, ದೇವರಿಂದ ಕ್ಷಮೆ ಯಾಚಿಸ್ತೀವಿ, ನೆರೆಯವನನ್ನು ಕ್ಷಮಿಸೋಲ್ಲ, ತಂದೆ ತಾಯಿಯನ್ನು ಕ್ಷಮಿಸೋಲ್ಲ, ಸಹೋದರ ಸಹೋದರನ್ನು ಕ್ಷಮಿಸೋಲ್ಲ. ನಾವು ದ್ವೇಷ ಒಳಗಡೆ ಇಟ್ಕೊಂಡು ಬಾಳಿದ್ರೆ ಜೀವನಕ್ಕೆ ಅರ್ಥ ಇಲ್ಲ, ಅದು ಜೀವನ ವ್ಯರ್ಥ. ಅದಕ್ಕಾಗಿ ಈ ವ್ಯಕ್ತಿ ಅವನನ್ನು ಜೈಲಲ್ಲಿ ಹಾಕಿದಾಗ ರಾಜನಿಗೆ ಸುದ್ದಿ ಸಿಗುತ್ತೆ. ಆ ರಾಜ ಈ ಸಾಲ ಕೊಡಬೇಕಾದ ವ್ಯಕ್ತಿಯನ್ನು ಕರೀತಾನೆ. ನೋಡು, ನಾನು ನಿನಗೆ ದಯೆ ತೋರಿಸಿದ್ದಂತೆ ನೀನು ದಯೆ ತೋರಿಸಬೇಕಿತ್ತಲ್ಲವೇ? ದಯೆ ಧರ್ಮದ ಮೂಲ. ಸಿರಾಕನ ಗ್ರಂಥದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೀವಿ, ಜ್ಞಾನೋಕ್ತಿಗಳಲ್ಲಿ. ಹೌದು, ಆ ದಯೆ ಮತ್ತು ಪ್ರೀತಿ ಎರಡೂ ನಮ್ಮಲ್ಲಿರಬೇಕು. ಇವತ್ತು ನಿರ್ದಯಗಳಾಗಿ ದ್ವೇಷ ರೂಪಿಗಳಾಗಿದ್ರೆ ನಾವು ಏನೇ ಮಾಡಿದರೂ ಅದರಲ್ಲಿ ಆಶೀರ್ವಾದ ಇಲ್ಲ, ಅನುಗ್ರಹ ಇಲ್ಲ. ಅದಕ್ಕಾಗಿ ಯೇಸು ಏನ್ ಹೇಳ್ತಾರೆ ಈ ಸಾಮರ್ಥ್ಯ ಮೂಲಕ? ಆ ವ್ಯಕ್ತಿ ರಾಜ ಕರೀತಾನೆ, ನೋಡು, ನಾನು ನಿನಗೆ ಮನ್ನಾ ಮಾಡಿದೆ, ನೀನು ದಯೆ ತೋರಿಸಲಿಲ್ಲ, 1 ಕಾಸು ನೀನು ಕೊಡುವವರೆಗೂ ನಿನ್ನನ್ನು ಬಿಡೋಲ್ಲ. ಅಂದ್ರೆ ಒಂದು ವೇಳೆ ನಾನು ನನ್ನ ಸಹೋದರ ಸಹೋದರಿಯರು, ನನ್ನ ಕುಟುಂಬಸ್ಥರನ್ನು, ನನ್ನ ನೆರೆಯವರನ್ನು ಕ್ಷಮಿಸದಿದ್ದರೆ ನನಗೂ ಇದೇ ಗತಿಯಾಗುವುದು. ಅದೇ ಸಾರಾಂಶ. ಕೊನೆಯದಾಗಿ ಯೇಸು ಹೇಳ್ತಾರೆ, ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ಸೋದರನನ್ನು ಮನಪೂರ್ವಕವಾಗಿ ಕ್ಷಮಿಸಬೇಕು, ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ. ಇಲ್ಲದಿದ್ದರೆ ಸ್ವರ್ಗದಲ್ಲಿರುವ ನನ್ನ ತಂದೆ ನಿಮಗೆ ಇದರಂತೆಯೇ ಮಾಡುವರು. ಯು ಟು ಫರ್ಗಿವ್ ಫ್ರಮ್ ಯುವರ್ ಹಾರ್ಟ್. ನಿಮ್ಮ ಹೃದಯದಿಂದ ಕ್ಷಮಿಸಬೇಕು, ಇಲ್ಲದಿದ್ದರೆ ನಿಮಗೂ ಇದೇ ಗತಿಯಾಗುವುದು. ಇದೊಂದು ಸಂದೇಶ ಮತ್ತು ಇದೊಂದು ಎಚ್ಚರಿಕೆ. ಅಂದರೆ ಎಚ್ಚರಿಕೆಯ ಸಂದೇಶ. ಯಾವ ಮಟ್ಟದಲ್ಲಿ ನಾವಿದ್ದೀವಿ? ಅಪಾಯದ ಹಂತದಲ್ಲಿದೆ ಈಗ ಈ ಜಗತ್ತು. ದ್ವೇಷ, ಹಗೆತನ, ಸುಳ್ಳು, ಮತ್ಸರ, ಮತಾಂಧತೆ, ಭಯೋತ್ಪಾದನೆ ಇದೆಲ್ಲ ನೋಡ್ತಾ ಇದ್ದೀವಿ. ಅದು ಒಳಗಡೆನು ಕುಟುಂಬಗಳ ಮಧ್ಯೆ, ಅಥವಾ ಈ ನಾವು ನೋಡ್ತೀವಿ ಜಾತಿ, ಮತ, ಧರ್ಮ, ವರ್ಣ, ಭೇದ, ಇವುಗಳು ಕೂಡ ನಮ್ಮನ್ನು ನಾಶ ಮಾಡ್ತವೆ. ನಾವು ಯೇಸುವಿನಂತಾಗಬೇಕಾದರೆ ಒಂದು ವಿಶೇಷ ಘಟನೆ ನನ್ನ ನೆನಪಿಗೆ ಬರುತ್ತೆ. ಈ ಆಫ್ರಿಕಾ ದೇಶದ ಪ್ರೆಸಿಡೆಂಟ್ ಆಗಿದ್ದವರು ನೆಲ್ಸನ್ ಮಂಡೇಲಾ. ವರ್ಣಭೇದ ನೀತಿಗ ವಿರೋಧ ಹೋರಾಡಿ ಸೆರೆಮನೆಯಲ್ಲಿ ಸುಮಾರು 27 ವರ್ಷಗಳ ಕಾಲ ನಿರಂತರ ಇದ್ರು. ಆ 27 ವರ್ಷಗಳ ಅವರ ಜೀವನ ಹೇಗೆ ನರಕ ಆಗಿರಬೇಕು. ಅವರು ಒಂದು ದಿನ ರೆಸ್ಟೋರೆಂಟ್ ಅಲ್ಲಿ ಅವರು ಊಟ ಮಾಡಲಿಕ್ಕೆ ಹೋಗ್ತಾರೆ. ಅವರ ಬಾಡಿ ಗಾರ್ಡ್ಸ್ ಎಲ್ಲ ಇರ್ತಾರೆ. ಅಲ್ಲಿ ಇನ್ನೊಬ್ಬ ವ್ಯಕ್ತಿ ಇನ್ನೊಂದು ಟೇಬಲ್ ಅಲ್ಲಿ ಕೂತಿರ್ತಾರೆ. ನೆಲ್ಸನ್ ಮಂಡೇಲಾ ನೋಡ್ತಾರೆ, ಬಾಡಿ ಗಾರ್ಡ್ಗೆ ಹೇಳ್ತಾರೆ, ಹೋಗಿ ಅವನನ್ನು ಕರೆದುಕೊಂಡು ಬನ್ನಿ. ಅವ್ರು ಹೋಗ್ತಾರೆ, ಅವನನ್ನು ಕರೆಯುತ್ತಾರೆ. ಅವನು ಮುಂದೆ ಚೇರ್ ಹಾಕ್ತಾರೆ, ಅವರನ್ನು ಕೂರಿಸ್ತಾರೆ. ಇಬ್ಬರಿಗೂ ಊಟ ಬಂತು. ನೆಲ್ಸನ್ ಮಂಡೇಲಾ ಸ್ವತಂತ್ರವಾಗಿ ಸಂತೋಷದಿಂದ ಭುಜಿಸ್ತಾ ಇದ್ದ. ಮುಂದೆ ಕುಳಿತಿದ್ದ ವ್ಯಕ್ತಿ ಅವನು ಕೈ ಕಾಲು ನಡುಗುತ್ತಾ ಭಯ ಮಿಶ್ರಿತದಿಂದ ಅವನು ಊಟ ಮಾಡಲು ಹವಣಿಸಿದ. ಊಟ ಮಾಡಿ ಕೈ ತೊಳೆದು ಅವನು ಎದ್ದು ಹೋದ. ತಕ್ಷಣ ಅಲ್ಲಿದ್ದವರೆಲ್ಲ ಕೇಳಿದ್ರು, ಆ ವ್ಯಕ್ತಿ ಯಾರು? ಅದಕ್ಕೆ ನೆಲ್ಸನ್ ಮಂಡೇಲಾ ಹೇಳಿದ, ನಾನು ಜೈಲಲ್ಲಿ ಇರುವಾಗ ಜೈಲರ್ ಆಗಿದ್ದ ವ್ಯಕ್ತಿ ಆತ. ನನಗೆ ತುಂಬಾ ಹಿಂಸೆ ಕೊಟ್ಟಿದ್ದ. ಅದಕ್ಕೆ ಅವ್ರು ಕೇಳಿದ್ರು, ನಿಂಗೆ ಹಿಂಸೆ ಕೊಟ್ಟಿದ್ದಕ್ಕೆ ಈಗ ನೀವು ಪ್ರೆಸಿಡೆಂಟ್ ಆಗಿದ್ದೀರಿ, ನೀವು ಪ್ರತಿಹಿಂಸೆ. ನನಗೂ ಅವನಿಗೂ ಇರುವ ವ್ಯತ್ಯಾಸ ಏನು? ನಾನು ಅವನಿಗೆ ಊಟ ಕೊಟ್ಟು ಪ್ರೀತಿಸಿದೆ, ಆದ್ರೆ ಅವನನ್ನು ಕ್ಷಮಿಸಬೇಕು, ನಾನು ಕ್ಷಮಿಸಿದ್ದೀನಿ. ಆತ್ಮೀಯರೇ, ಇವತ್ತು ಯೇಸು ಶಿಲುಬೆ ಮೇಲೆ ಪಿತನೇ ಅವರೇನು ಮಾಡುತ್ತಿರೋರು ಅವರ ಅರಿಯರು ಕ್ಷಮಿಸಿದ್ದಾರೆ. ನೀನು ನಿನ್ನನ್ನು ಕ್ಷಮಿಸ್ತಾ ಇದ್ದೀಯಾ? ಕೆಲವರಿಗೆ ಅವರನ್ನು ಕ್ಷಮಿಸಲಾಗುವುದಿಲ್ಲ. ಅವರ ಮೇಲೆ ಅವರಿಗೆ ದ್ವೇಷ. ದೇವರನ್ನು ಕ್ಷಮಿಸಲಾಗುವುದಿಲ್ಲ. ದೇವರ ಮೇಲೆ ದ್ವೇಷ, ಕೋಪ. ನೆರೆಯವರ ಮೇಲೆ ಕೋಪ, ದ್ವೇಷ. ಗಂಡನ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ ದ್ವೇಷ ಬಿಟ್ಟು ಬಿಡಿ. ದ್ವೇಷ ಸೈತಾನನ ಹೊಸ ವೇಷ. ದ್ವೇಷ ನಮ್ಮನ್ನು ಕೊಲ್ಲುತ್ತೆ ಪ್ರತಿ ನಿಮಿಷ. ದ್ವೇಷ ಇದ್ದವನ ಬಾಳು ಹಾಳು, ಜೀವನ ಪರ್ಯಂತ ಗೋಳು. ದ್ವೇಷವನ್ನು ದಮನ ಮಾಡಿದ್ದು ಯೇಸು. ಅದಕ್ಕೆ ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 43-44 ಯೇಸು ಹೇಳಿದ್ರು, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ.
ಹಾಗೂ ಸ್ವರ್ಗದಲ್ಲಿರುವ ತಂದೆಯ ಮಕ್ಕಳಾಗುತ್ತೀರಿ. ಲೂಕ 6:27-28-29 ನಾವು ನೋಡ್ತೀವಿ, ಶತ್ರುಗಳನ್ನು ಪ್ರೀತಿಸಿರಿ, ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ, ಶಪಿಸುವವರನ್ನು ಆಶೀರ್ವದಿಸಿರಿ, ಆವಾಗ ದೇವರು ತುಂಬಿ ತುಳುಕುವಷ್ಟು ನಿಮ್ಮ ಮಡಿಲಿಗೆ ಹಾಕುವರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12:21, ನಿನ್ನ ಒಳಿತಿನಿಂದ ಕೇಡನ್ನು ಸೋಲಿಸು. ಅದನ್ನೇ ನಾವು ನೋಡ್ತೀವಿ ಮತ್ತಾಯ 5:23-24-25, ನೀನು ಬಲಿಯರ್ಪಣೆ ಮಾಡುವಾಗ ದ್ವೇಷ ಇಟ್ಕೊಂಡು ಬಲಿಯರ್ಪಣೆ ಮಾಡಬೇಡ, ಮೊದಲು ಹೋಗಿ ನಿನ್ನ ಸಹೋದರನೊಡನೆ ರಾಜಿ ಮಾಡು. ಇವತ್ತು ನಾವು ಈ ಬಲಿಯರ್ಪಣೆ ಮಾಡ್ತಾ ಇದ್ದೀವಿ. ಯಾರಿಗೆಲ್ಲ ನಮ್ಮ ಮೇಲೆ ದ್ವೇಷವಿದೆ ಅಥವಾ ಯಾರ ಮೇಲೆ ನನಗೆ ದ್ವೇಷ ಇದೆ ಅವರೆಲ್ಲರನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಾವು ಕೂಡ ಪ್ರಭುವಿನ ಕ್ಷಮೆಯನ್ನು ಪಡೆಯೋಣ. ಇಂದಿನ ಈ ರೊಟ್ಟಿ ರಸ ಯೇಸುವಿನ ಶರೀರ ಮತ್ತು ರಕ್ತವಾಗಿ ಮಾರ್ಪಡುವಾಗ ಈ ದಿವ್ಯ ಬಲಿ ಪೂಜೆಯ ಮೂಲಕ ಅವರ ಕ್ಷಮೆ ನಮ್ಮಲ್ಲಿ ಇಳಿದು ಬರಲಿ, ನಮ್ಮ ಕಠಿಣ ಹೃದಯಗಳು ಪರಿವರ್ತನೆಗೊಳ್ಳಲಿ, ವಿಶ್ವದಲ್ಲಿ ಕ್ಷಮೆಯ ಆಶೀರ್ವಾದ ಪ್ರತಿಯೊಬ್ಬರಿಗೂ ಲಭಿಸಲಿ. ಕ್ಷಮೆಯ ಮೂಲಕ ನಾವು ಜಯಿಸೋಣ, ಕ್ಷಮೆಯ ಮೂಲಕ ಸಹಿಸೋಣ, ಕ್ಷಮೆಯಿಂದಲೇ ಕ್ರಿಸ್ತನಿಗೆ ಯೇಸುವಿಗೆ ಸಾಕ್ಷಿಯಾಗೋಣ. ಆಮೇಲೆ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ಹೃದಯದ ಮೇಲಿಟ್ಟು ಪ್ರಾರ್ಥಿಸಿ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ವಿಶ್ವದಲ್ಲಿ ಎಲ್ಲೆಡೆ ದ್ವೇಷ ತಾಂಡವವಾಡ್ತಾ ಇದೆ. ಈ ಮತಾಂಧತೆ, ಈ ಭಯೋತ್ಪಾದನೆ ರಾಜ್ಯಗಳ ಮಧ್ಯೆ, ಜಾತಿ ಮತ ಧರ್ಮ ವರ್ಣ ಭಾಷೆಗಳ ಮಧ್ಯೆ, ವ್ಯಕ್ತಿಗಳ ಮಧ್ಯೆ, ಕುಟುಂಬಗಳ ಮಧ್ಯೆ ಇದೋ ಸೈತಾನನ ಅಟ್ಟಹಾಸ ನಿಷ್ಕ್ರಿಯಗೊಳಿಸಲು ನೀವು ಶಕ್ತರಾಗಿದ್ದೀರಿ. ಈ ಕೋವಿಡ್ ಎಂಬ ಮಾರಣಾಂತಿಕ ಕಾಯಿಲೆ ಇವತ್ತು ನಮ್ಮನ್ನು ನಲುಗಿಸುತ್ತಾ ಇದೆ. ನಮ್ಮ ಮೇಲೆ ಕರುಣೆಯಾಗಿರಿ. ನಾವೆಲ್ಲರ ಮೇಲೆ, ಯಾರ ಮೇಲೆ ಅಕ್ಯೂಸೇಷನ್ಸ್ಗಳು, ಆರೋಪಗಳನ್ನು ಮಾಡದಂತೆ, ಆ ಆರೋಪಗಳನ್ನು ನಾವು ಮಾಡದಂತೆ ಮಾಡಿದ್ದರೆ ನಮ್ಮನ್ನು ಮನ್ನಿಸಿರಿ. ನಮಗೂ ಕ್ಷಮೆ ನೀಡಿರಿ, ನಮ್ಮನ್ನು ನೋಯಿಸಿದವರಿಗೂ ಕ್ಷಮೆ ನೀಡಿರಿ. ನಾವು ಯಾರಿಗಾದರೂ ನೋಯಿಸಿದರೆ ಕ್ಷಮೆಯನ್ನು ಯಾಚಿಸುತ್ತೇವೆ. ಯೇಸುವೆ, ಕ್ಷಮಿಸಿದಾಗ ಕ್ಷೇಮ. ಯೇಸು ನಾಮದಲ್ಲಿ ಎಲ್ಲ ದ್ವೇಷದ ಬೀಜಗಳು ಬೇರು ಸಮೇತ ಕಿತ್ತೆಸೆಯುತ್ತೇನೆ. ದ್ವೇಷದಿಂದ ಬಂದ ಕಾಯಿಲೆಗಳು, ದ್ವೇಷದಿಂದ ರಾಜ್ಯ ದೇಶಗಳ ಜಾತಿ ಮತ್ತು ಧರ್ಮಗಳ ಮಧ್ಯೆ ವೈಷಮ್ಯಗಳು ಯೇಸು ನಾಮದಲ್ಲಿ ಸುಟ್ಟು ಬೂದಿಯಾಗಲಿ. ಯೇಸುವಿನ ಕರುಣೆ ದಯೆ ಪ್ರತಿಯೊಬ್ಬರ ಮೇಲೆ ಹರಿಯಲಿ. ಯೇಸುವಿನ ದಯೆ ಪರಿಶುದ್ಧ ರಕ್ತದ ಸಂರಕ್ಷಣೆ ಸಿಗಲಿ. ನಿಮ್ಮ ದೇಹಾತ್ಮ ಮನಸ್ಸುಗಳಲ್ಲಿರುವ ದ್ವೇಷದಿಂದ ಬಂದಿರುವ ರೋಗಗಳು ಎಲೆ ಸೈತಾನನೇ ಬಿಟ್ಟು ತೊಲಗಿಲಿಂದ. ಟಚ್ ಲಾರ್ಡ್, ಹೀಲ್ ಲಾರ್ಡ್, ಡೆಲಿವರ್ ಲಾರ್ಡ್. ಯೇಸು ನಾಮದಲ್ಲಿ ಮನಸ್ಸುಗಳು ನವೀಕೃತಗೊಳ್ಳಲಿ. ಯೇಸು ನಾಮದಲ್ಲಿ ಯೇಸುವಿನ ಶಾಶ್ವತ ಶಾಂತಿ, ಪ್ರೀತಿ, ಸಮಾಧಾನ ನಿಮ್ಮೆಲ್ಲರ ಮೇಲೆ ಇಳಿದು ಬರಲಿ. ಎಲ್ಲ ಸಿಡುಕುಗಳು ದೂರವಾಗಲಿ. ಯೇಸು ನಾಮದಲ್ಲಿ ಅದ್ಭುತಗಳು ಕಾಣುವಂತಾಗಲಿ. 38 ವರ್ಷ ಕುರಿ ಬಾಗಿಲಿನ ಬಳಿ ಮುಟ್ಟಿದ ಯೇಸು, ಸತ್ತ ಲಾಸರನಿಗೆ ಜೀವ ಕೊಟ್ಟ ಯೇಸು, ಜಲೋದರ ರೋಗಿಗೆ ಸೌಖ್ಯ ಕೊಟ್ಟ ಯೇಸು, ಗೋನಿ ಬೆನ್ನಿನ ಮಹಿಳೆಗೆ ಸೌಖ್ಯ ಕೊಟ್ಟ ಯೇಸು ವಿಶೇಷವಾಗಿ ನಿಮ್ಮೆಲ್ಲರನ್ನು ಸ್ಪರ್ಶಿಸಿ ಆಶೀರ್ವದಿಸಿ ಜಯ ಪಡಲೆಂದು ನಿಮಗಾಗಿ ನಾನು ಪ್ರಾರ್ಥಿಸುತ್ತೇನೆ, ಆಶೀರ್ವದಿಸುತ್ತೇನೆ. ಆಮೇನ್. ಈಗ ನಾವು ನಮ್ಮ ವಿಶ್ವಾಸ ಪ್ರಮಾಣವನ್ನು ಮಾಡೋಣ. ಸ್ವರ್ಗವನ್ನು, ಭೂಮಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ಪಿತನಾದ ಏಕದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹಸ್ವಭಾವಿ ಆಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಸ್ವರ್ಗದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾ ಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೋನ್ಷಿಯೋಸ್ ಪಿಲಾತನ ಅಧಿಕಾರದಲ್ಲಿ ನಮಗಾಗಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ಪಿತನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರು ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ.
ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾ ಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು, ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ವಿಶ್ವಾಸಿಗಳ ಪ್ರಾರ್ಥನೆ. ನಿಮ್ಮ ಉತ್ತರ: ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಜಗದ್ಗುರುಗಳಿಗಾಗಿ, ನಮ್ಮ ಧರ್ಮಾಧ್ಯಕ್ಷರುಗಳಿಗಾಗಿ, ಎಲ್ಲ ಧಾರ್ಮಿಕ ಸಹೋದರ ಸಹೋದರಿಯರು, ಯಾಜಕರಿಗಾಗಿಯೂ, ವಿಶೇಷವಾಗಿ ದೈವ ಕರೆಯನ್ನು ಕೊಟ್ಟು ಸ್ವಾರ್ಥ ಕಾರ್ಯವನ್ನು ಮುಂದೆ ಕೊಂಡೊಯ್ಯಲು ಬೇಕಾದ ಕೃಪಾವರವನ್ನು ನೀವು ದಯಪಾಲಿಸಿದ್ದೀರಿ. ಅವರಿಗೆ ಸ್ಥೈರ್ಯ ಹಾಗೂ ಮನೋಬಲವನ್ನು ಹಾಗೂ ಈ ಸ್ವಾರ್ಥೆಯಲ್ಲಿ ಬರುವ ಸಂಕಷ್ಟಗಳನ್ನು ಎದುರಿಸಲು ಬೇಕಾದ ಶಕ್ತಿ ಹಾಗೂ ಕಥೋಲಿಕ ವಿಶ್ವಾಸದಲ್ಲಿ ಬಲವಾಗಿ ಜೀವಿಸಲು ಮತ್ತು ಸಾಕ್ಷಿಯಾಗಲು ಬೇಕಾದ ವರದಾನಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಪ್ರಾರ್ಥಿಸೋಣ. ವಿಶೇಷವಾಗಿ ಕೋವಿಡ್-19 ಕಾರಣ ಈ ವಿಶ್ವ ಇವತ್ತು ಕಂಗೆಟ್ಟಿದೆ, ಹೆದರಿದೆ. ನಾವು ಪ್ರಾರ್ಥಿಸೋಣ, ಎಲ್ಲ ಕೋವಿಡ್ ರೋಗಿಗಳು ಸೌಖ್ಯವಾಗಲಿ, ಈ ಸೋಂಕು ನಿಂತು ಹೋಗಲಿ, ಇದಕ್ಕೆ ಬೇಕಾದ ಲಸಿಕೆ ಶೀಘ್ರವೇ ಸಿಗುವಂತಾಗಲಿ ಮತ್ತು ಎಲ್ಲ ರಾಷ್ಟ್ರ ರಾಜ್ಯಗಳ ಮೇಲೆ ದೇವರ ಕರುಣೆ ಇಳಿದು ಬರಲೆಂದು ಮೊರೆಯಿಡೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಎಲ್ಲಾ ಕುಟುಂಬಗಳು, ವಿಶ್ವದಲ್ಲಿರುವ 750 ಕೋಟಿ ಜನರ ಕುಟುಂಬಗಳು, ಆ ಕುಟುಂಬದಲ್ಲಿನ ಹಿರಿಯರು, ದಂಪತಿಗಳು, ತಂದೆ ತಾಯಂದಿರು, ಮಕ್ಕಳು, ಯುವಕ ಯುವತಿಯರು ದೇವರ ಕೃಪೆಯನ್ನು ಅನುಭವಿಸಲಿ. ಪಶ್ಚಾತ್ತಾಪ ಹೃದಯದಿಂದ ಎಲ್ಲ ಕುಟುಂಬಗಳು ಮೌಲ್ಯಭರಿತ ಜೀವನದೆಡೆಗೆ ತಿರುಗಲಿ. ಅನೈತಿಕತೆ, ಕುಟುಂಬ ಮೌಲ್ಯಗಳಿಗೆ ವಿರೋಧವಾಗಿ ಬರುವುದೆಲ್ಲ ದೂರವಾಗಲಿ. ಪ್ರತಿಯೊಂದು ಕುಟುಂಬಗಳ ಸಮಸ್ಯೆಗಳನ್ನು ನಿವಾರಿಸಿ ಕುಟುಂಬಗಳನ್ನು ಆನಂದ, ಆರೋಗ್ಯ, ಆಯಸ್ಸು, ಅಭಿಷೇಕ ಮತ್ತು ಆದಾಯದಲ್ಲಿ ಆಶೀರ್ವದಿಸಲೆಂದು ಪ್ರಾರ್ಥಿಸುತ್ತೇವೆ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿರಾಶ್ರಿತರು, ನಿರ್ಗತಿಕರು, ಅನಾಥರು, ವಿಧವೆಯರು, ವಿಧುರರು ಹಾಗೂ ಕಾರ್ಮಿಕ ವರ್ಗದವರು, ಒಂದು ಹೊತ್ತಿನ ಊಟಕ್ಕೆ ಕಷ್ಟಪಡುತ್ತಿರುವವರು, ರೈತಾಪಿ ವರ್ಗದವರು, ಅವರು ಮಾಡುವ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಸಿಗಲಿ. ಹಾಗೂ ವಿಶ್ವದಲ್ಲಿರುವ ಎಲ್ಲಾ ಶ್ರೀಮಂತ ರಾಷ್ಟ್ರಗಳು ಬಡ ರಾಷ್ಟ್ರಗಳಿಗೆ ಸಹಾಯ ಮಾಡಲಿ. ಹೀಗೆ ಪ್ರತಿಯೊಬ್ಬರು ಶಾಂತಿ ಸಮಾಧಾನದಲ್ಲಿ ನೆಲೆಸಲಿ. ವಿಶ್ವದಲ್ಲಿ ಶಾಂತಿ ನೆಲೆಯಾಗಲಿ. ವಿಶ್ವದಲ್ಲಿರುವ ಎಲ್ಲಾ ರಾಜರಾಣಿಯರಿಗಾಗಿ, ಎಲ್ಲ ಪ್ರಜಾಡಳಿತ ನಡೆಸುವ ಧರ್ಮ ಈ ಮುಖಂಡರುಗಳಿಗಾಗಿ, ವಿಶ್ವದ ದೇಶದ ರಾಜಕೀಯ ಮುಖಂಡರುಗಳಿಗಾಗಿಯೂ ಅವರು ನ್ಯಾಯಯುತವಾದ ಆಡಳಿತ ನಡೆಸುವಂತೆ, ಭ್ರಷ್ಟಾಚಾರದಿಂದ ಧರ್ಮದಿಂದ ದೂರವಿರುವಂತೆ, ಪರಿಶುದ್ಧಾತ್ಮರಿಂದ ಅವರನ್ನು ತುಂಬುವಂತೆ ಪ್ರಾರ್ಥಿಸೋಣ. ಪ್ರಭುವೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಾವು ಮೌನವಾಗಿ ನಮ್ಮ ಈಗ ಕೋರಿಕೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಸರ್ವಶಕ್ತ ಕರುಣಾಳು ದೇವರೇ, ನಮ್ಮ ಮೊರೆಯನ್ನು ಯಾವಾಗಲೂ ಆಲಿಸುತ್ತೀರಿ. ವಿಶೇಷವಾಗಿ ನಿಮ್ಮ ಮುಂದೆ ಇಟ್ಟಿರುವ ಇಡಲಾಗದ ಕೋರಿಕೆಗಳನ್ನು ನೀವು ಅರಿತಿದ್ದೀರಿ. ನಮ್ಮನ್ನು ಕ್ಷಮಿಸಿ ಆಶೀರ್ವದಿಸಿರಿ. ಕ್ಷಮೆ ನೀಡಲು, ಕ್ಷಮೆ ಬೇಡಲು ಕೃಪೆಯನ್ನು ಕರುಣಿಸಿರಿ. ಈ ಪ್ರಾರ್ಥನೆಯನ್ನು ನಿಮ್ಮ ಪುತ್ರರು, ನಮ್ಮ ರಕ್ಷಕವಾದ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ನಮ್ಮ ದೀನ ಕೋರಿಕೆಗಳನ್ನು ದಯೆಯಿಂದ ವೀಕ್ಷಿಸಿ ನಿಮ್ಮ ಸೇವಕರ ಈ ಅರ್ಪಣೆಗಳನ್ನು ಕರುಣೆಯಿಂದ ಅಂಗೀಕರಿಸಿ. ಹೀಗೆ ನಿಮ್ಮ ನಾಮದ ಗೌರವಾರ್ಥ ಸಲ್ಲಿಸಿದ ಪ್ರತಿಯೊಬ್ಬರ ಅರ್ಪಣೆಯು ಸರ್ವರ ರಕ್ಷಣೆಗೆ ಉಪಯುಕ್ತವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ.
ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ವಿಶ್ವಕ್ಕೆ ಬುನಾದಿಯನ್ನು ಹಾಕಿ ಕಾಲಗಳ ಋತುಗಳ ಬದಲಾವಣೆಯನ್ನು ಏರ್ಪಡಿಸಿದಿರಿ. ಮಾನವನನ್ನು ನಿಮ್ಮ ಹೋಲಿಕೆಯಲ್ಲಿ ರೂಪಿಸಿ ನಿಮ್ಮ ಅದ್ಭುತಕರ ವಿಶ್ವದ ಒಡೆಯನನ್ನಾಗಿ ಮಾಡಿದಿರಿ. ಅವನು ನೀವು ಸೃಷ್ಟಿಸಿದ ಎಲ್ಲದರ ಮೇಲೂ ನಿಮ್ಮ ನಾಮದಲ್ಲಿ ಆಳ್ವಿಕೆ ನಡೆಸುವಂತೆಯೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹತ್ ಕಾರ್ಯಗಳಲ್ಲಿ ನಿಮ್ಮನ್ನು ಸದಾ ಸ್ತುತಿಸುವಂತೆಯೂ ಅವನನ್ನು ನೇಮಿಸಿದಿರಿ. ಆದುದರಿಂದ ಸಕಲ ದೂತರೊಂದಿಗೆ ನಿಮ್ಮನ್ನು ಸ್ತುತಿಸುತ್ತಾ ನಾವು ಸಂತಸ ಸಂಭ್ರಮದಿಂದ ಘೋಷಿಸುತ್ತೇವೆ. ಪರಿಶುದ್ಧರು, ಪರಿಶುದ್ಧರು, ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು, ಪರಿಶುದ್ಧರು, ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸನ, ಹೋಸನ, ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ, ಹೋಸನ, ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಉಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು, ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವಿವ ರೊಟ್ಟಿಯನ್ನು, ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ.
ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗಾಂತರವು ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರರಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವು ನನ್ನನ್ನು ಸದಾಕಾಲ ಕಾಪಾಡ. ಹೃದಯ
ಸಾಂಕೇತಿಕವಾಗಿ ಯೇಸುವನ್ನು ನಾವು ಸ್ವೀಕರಿಸಿದ್ದೀವಿ. ಎರಡು ಕರಗಳನ್ನು ಹೃದಯದ ಮೇಲಿಟ್ಟು ಮೌನವಾಗಿ ನಾವು ಪ್ರಾರ್ಥಿಸೋಣ. ಈ ದಿನ ಶುಭ ಸಂದೇಶದ ಮೂಲಕ ನಮ್ಮನ್ನು ಕ್ಷಮಿಸಲು ಕರೆ ಕೊಟ್ಟ ಯೇಸುವೆ, ಶಿಲುಬೆ ಮೇಲಿಂದಲೂ ನಮ್ಮನ್ನು ಕ್ಷಮಿಸಿದ ಯೇಸುವೆ, ಶತ್ರುಗಳನ್ನು ಪ್ರೀತಿಸು, ಬಿಡಿಸುವವರಿಗಾಗಿ ಪ್ರಾರ್ಥಿಸು ಎಂದ ಯೇಸುವೆ, ಇದೋ ಪ್ರೇಷಿತರ ಕಾಲುಗಳನ್ನು ತೊಳೆದು ನೀವೇ ಅವರಿಗೆ ಪ್ರೀತಿಸಲು ಕ್ಷಮಿಸಲು ಕರೆ ಕೊಟ್ಟ ಪ್ರಭುವೆ, ಈ ಪರಮ ಪ್ರಸಾದ ನನ್ನಲ್ಲಿರುವ ಸ್ವಾರ್ಥ, ಅಹಂಕಾರ, ಗರ್ವ ದೂರ ಮಾಡಲಿ. ನನಗೆ ಆರೋಗ್ಯ ಅನೇಕ ಬಾರಿ ನನ್ನ ಟೆನ್ಷನ್ನಿನಿಂದ, ನನ್ನ ಮುಂಗೋಪದಿಂದ, ಅತಿ ಕ್ರೋಧದಿಂದ ಅಥವಾ ಹೊಟ್ಟೆ ಕಿಚ್ಚಿನಿಂದ ನನ್ನ ಆರೋಗ್ಯ ನಾನು ಕಳ್ಕೊಳ್ತೀನಿ. ಸಮಾಧಾನದ ಆತ್ಮ ನನಗೆ ದಯಪಾಲಿಸಿರಿ, ತಾಳ್ಮೆಯ ವರವನ್ನು ಕರುಣಿಸಿರಿ, ಆತ್ಮರ ಬಲದಿಂದ ನನ್ನನ್ನು ತುಂಬಿರಿ. ಇದು ನೀವು ಸ್ವೀಕರಿಸಿದ, ಆರಾಧಿಸಿದ ಈ ಪರಮ ಪ್ರಸಾದದ ಶಕ್ತಿಯಿಂದ ನಿಮ್ಮ ದೇಹದಲ್ಲಿರುವ ಎಲ್ಲ ರೋಗ ರುಜಿನಗಳು ಬಿಟ್ಟು ಹೋಗುವಂತೆ ನಾವೀಗ ಪ್ರಾರ್ಥಿಸೋಣ. ಸ್ತುತಿಗಳ ಮಧ್ಯೆ ವಾಸಿಸುವ ತಂದೆಯಾದ ದೇವರೇ, ನಿನ್ನ ನಾಮದಲ್ಲಿ ಎಲ್ಲ ಮಕ್ಕಳಿಗಾಗಿ ದಿವ್ಯ ಬಲಿಪೂಜೆಯನ್ನು ನನ್ನೊಡನೆ ಅರ್ಪಿಸಿದ ಎಲ್ಲ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಅವರ ಕುಟುಂಬದಲ್ಲಿರುವ ಸಮಸ್ಯೆಗಳು, ರೋಗಗಳು, ದುಃಖಗಳು, ಬವಣೆಗಳು ಎಲ್ಲವನ್ನು ನಿನಗೆ ಒಪ್ಪಿಸುತ್ತೇನೆ. ಎಷ್ಟೋ ಮಂದಿ ಯೇಸುವೆ ಕೋರಿಕೆಗಳನ್ನು ಕಳುಹಿಸಿದ್ದಾರೆ. ಆ ಕೋರಿಕೆಗಳನ್ನು ಈ ದಿವ್ಯ ಬಲಿಪೂಜೆ ಮೂಲಕ ಅರ್ಪಿಸಿದ್ದೇನೆ. ಎಲ್ಲ ಕುಟುಂಬಗಳಲ್ಲಿ ಸಾಂತ್ವನ ಇಳಿದು ಬರಲಿ, ನಿನ್ನ ಕರುಣೆಯ ಹಸ್ತ ಅವರ ಮೇಲೆ ಇಳಿದು ಬರಲಿ. ಎಲ್ಲ ಕೇಡುಗಳಿಂದ, ದ್ವೇಷಗಳಿಂದ, ಶಾಪ ಪಾಪಗಳಿಂದ ಅವರಿಗೆ ಬಿಡುಗಡೆ ಕೊಡು ಸ್ವಾಮಿ. ದೇಹದಲ್ಲಿರುವ ಕಾಯಿಲೆಗಳು, ಆ ವೈರಸ್ಗಳು ಯೇಸು ನಾಮದಲ್ಲಿ ನಿಷ್ಕ್ರಿಯವಾಗಲಿ. ಅವರ ಕೆಲಸ ಕಾರ್ಯಗಳು ಯಶಸ್ಸಾಗಲಿ. ಯೇಸುವೆ ನಿನ್ನ ಕರುಣೆ ಪ್ರತಿಯೊಬ್ಬರ ಮೇಲೆ ಹರಿಯಲಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಸ್ತುತಿ, ಯೇಸುವೆ ಮಹಿಮೆ, ಯೇಸುವೆ ನಮನ. ಟಚ್ ದೆಮ್ ಲಾರ್ಡ್, ಎಲ್ಲರನ್ನು ಸ್ಪರ್ಶಿಸು ಯೇಸುವೆ. ಯೇಸು ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಆಮೆನ್. ಪ್ರಾರ್ಥಿಸೋಣ. ಪ್ರಭು ಈ ಸ್ವರ್ಗೀಯ ಕೊಡುಗೆಗಳ ಕಾರ್ಯವು ನಮ್ಮ ತನು ಮನಗಳನ್ನು ಸ್ವಾಧೀನಪಡಿಸಿಕೊಳ್ಳಲಿ. ಹೀಗೆ ನಮ್ಮ ಸ್ವಂತ ಇಚ್ಛೆಯಲ್ಲ, ಬದಲಾಗಿ ಅವುಗಳ ಪರಿಣಾಮಗಳು ನಮ್ಮಲ್ಲಿ ಸದಾ ಪ್ರಬಲವಾಗಿರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೀವಿ. ಪ್ರಭು ನಿಮ್ಮೊಡನೆ ಇರಲಿ. ಬಲಿಪೂಜೆ ವಿಶೇಷ ಆಶೀರ್ವಾದ ನಿಮಗೂ, ನೀವು ಯಾರಿಗಾಗಿ ಈಗ ಪ್ರಾರ್ಥಿಸುತ್ತೀರೋ ನಿಮ್ಮ ಕುಟುಂಬಗಳಿಗೂ ಈ ಆಶೀರ್ವಾದ ಪ್ರಭು ದಯಪಾಲಿಸಲಿ. ಸಕಲ ಸಾಂತ್ವನದ ಮೂಲವಾದ ದೇವರು ತಮ್ಮ ಆಶೀರ್ವಾದದ ಕೊಡುಗೆಗಳನ್ನು ನಿಮಗೆ ನೀಡಿ ಜೀವನದಲ್ಲಿ ನಿಮಗೆ ಶಾಂತಿಯನ್ನಿತ್ತು ಮುನ್ನಡೆಸಲಿ. ದೇವರು ನಿಮ್ಮನ್ನು ಸಕಲ ವಿಪತ್ತುಗಳಿಂದ ಸಂರಕ್ಷಿಸಿ ವಿಶೇಷವಾಗಿ ಈ ಕೋವಿಡ್-19 ನಿಂದ ರಕ್ಷಿಸಲಿ. ತಮ್ಮ ಪ್ರೀತಿಯಿಂದ ನಿಮ್ಮ ಹೃದಯಗಳನ್ನು ದೃಢಪಡಿಸಲಿ. ಈ ಬಾಳ ಪಯಣದಲ್ಲಿ ನೀವು ಸತ್ಕಾರ್ಯಗಳಲ್ಲಿ ಪರಿಣಾಮಕಾರಿಗಳಾಗಿದ್ದು ನಂಬಿಕೆ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳಲ್ಲಿ ಸಮೃದ್ಧರಾಗಿ ನಿತ್ಯ ಜೀವಕ್ಕೆ ಸಂತೋಷದಿಂದ ಬಂದು ಸೇರುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮನ ಆಶೀರ್ವಾದವು ನಿಮ್ಮ ಮೇಲೆ ಇಳಿದು ನಿಮ್ಮಲ್ಲಿ ಸದಾ ನೆಲೆಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ಕೂಡಿರಲ್ಲ ಭಕ್ತರೇ, ಹೊಗಳಿರಲ್ಲ ದೇವನ ನಮ್ಮ ಕರ್ತನ. ಕೂಡಿರಲ್ಲ